ಇದರ ವತಿಯಿಂದ ಇವತ್ತು ಮಕ್ಕಳ ದಿನಾಚರಣೆಯನ್ನು ನಾವೊಂದು ಆಶ್ರಮದಲ್ಲಿ ಬಹಳ ಸಂತೋಷದಿಂದ ಸಂಭ್ರಮದಿಂದ ಚಿಕ್ಕದಾಗಿ ಆಚರಣೆ ಮಾಡಲಿಕ್ಕಿದ್ದೇವೆ. ಅದ್ರ ಜೊತೆಗೆ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕಾರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅಭಿನಂದಿಸಲಿಕ್ಕಿದ್ದೇವೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ಸಭಾ ಕಾರ್ಯಕ್ರಮಕ್ಕೆ ಏರ್ಪಡಿಸಿದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ನಿರ್ದೇಶಕರು ಪ್ರೀತಮ್ ಜೆ.ಸಿ. ಪ್ರೀತಮ್ ಅವರು ವೇದಿಕೆ ಒಂದು ತಮ್ಮ ಆಸನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಗಾಯ್ಸ್. ಹಾಗೆಯೇ ಕಾರ್ಯದರ್ಶಿ ಆಗಿರುವಂಥ ಜೆ.ಸಿ. ಪ್ರತಿಮಾ ಹೆಬ್ಬಾರ್ ಅವರು ವೇದಿಕೆ ಬರಬೇಕು. ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಜೆ.ಸಿ. ಪವಿತ್ರ ಗಣೇಶ್ ಅವರು ವೇದಿಕೆ ಬರಬೇಕು. ವರ್ಷದ ದಕ್ಷ ಜೆ.ಸಿಯ ಮಂಗಳಮೂರ್ತಿ ಕೋಣಾಜಿಯವರ ಅಧ್ಯಕ್ಷರಾಗಿರುವಂಥ ದಿಟ್ಟ ನಾಯಕರು, ಉತ್ತಮ ನಾಯಕತ್ವಗಳು ಇರುವಂಥ ಸಮಾಜಕ್ಕೆ ಒಳ್ಳೆಯ ಒಂದು ಸೇವಾ ಮನೋಭಾವನೆ ಇರುವಂಥ ಒಳ್ಳೆಯ ವ್ಯಕ್ತಿಯಾಗಿರುವಂಥ ಸಾಮಾನ್ಯ ಜೆ.ಎಫ್.ಪಿ. ಫ್ರಾಂಕ್ಲಿನ್ ಅವರು ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದೀನಿ. ಅಧ್ಯಕ್ಷರು, ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ತ್ಯಾಗಂ ಹರೇಕಳ ಇವರು ಕೂಡ ವೇದಿಕೆ ಬರಬೇಕು. ಪೂರ್ವ ಅಧ್ಯಕ್ಷರು ಹಾಗೂ ಈ ಸಲ ಝೋನಲ್ಲಿ ಒಳ್ಳೆಯ ಜವಾಬ್ದಾರಿ ತಗೊಂಡಿರುವಂಥ ಬಾಲ್ಶಾ ಸಾಂಬಾರ್ ತೋಟ ಅವರು ಕೂಡ ವೇದಿಕೆ ಬರಬೇಕು. ಮೆರ್ಸಿ ಅಧ್ಯಕ್ಷರಾದಂಥ ಪ್ರದೀಪ್ ಡಿಸೋಜಾ ಇವರು ಕೂಡ ವೇದಿಕೆ ಬರಬೇಕು. ಸಿಸ್ಟರ್ ಲುಸಿಯಾನ ಇಲ್ಲಿಯ ಮುಖ್ಯಸ್ಥರು ತಾವು ಕೂಡ ವೇದಿಕೆ ಬರಬೇಕು ಮೇಡಮ್. ಸಿಸ್ಟರ್ ಟ್ರಿಸ್ಸಾ ಮುಖ್ಯೋಪಾಧ್ಯಾಯರು ಪ್ರಾಥಮಿಕ ಶಾಲೆಯ ಟ್ರಿಸ್ಸಾ ತಾವುಗಳ ವೇದಿಕೆ ಬರಬೇಕು ಮೇಡಮ್. ಜೆ.ಸಿ. ಸೆಂಟ್ ಅಬ್ದುಲ್ ಜಬ್ಬಾರ್ ಸಾಹಿಬ್ ಪ್ರೊವಿಷನ್ ಝೋನ್ ಟ್ರೈನರ್ ತಾವು ಕೂಡ ವೇದಿಕೆ ಬಂದ ಆಸನ ಸ್ವೀಕರಿಸುವಂತ ಕೇಳಿಕೊಳ್ತಾ ಇದ್ದೇನೆ ಸರ್. ವೇದಿಕೆಯನ್ನ ಅಧ್ಯಕ್ಷರು ಬಿಟ್ಟುಕೊಡ್ತಾ ಇದ್ದೇನೆ. ನಾನು ಜೆ.ಸಿ. ಫ್ರಾನ್ಸಿಸ್ ಕೊಟ್ಟಿನ ಈ ದಿನದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ಮೊದಲಿಗೆ ಜೆ.ಸಿ. ವಾಣಿ, ಜೆ.ಸಿ. ಗೀತಾ, ಜುಡಿತ್ ಗೀತಾ ಇವರಿಂದ. ಜೆ.ಸಿ. ವಾಣಿ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು, ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಈ ಕಾರ್ಯಕ್ರಮದ ಬಂದಂಥ ಅತಿಥಿಗಳನ್ನು ಸ್ವಾಗತಿಸಲು ಜೆ.ಸಿ. ಮಂಗಳ ಗಂಗೋತ್ರಿಯ ಅಧ್ಯಕ್ಷರು ಫ್ರಾನ್ಸಿಸ್ ಕೊಟ್ಟಿನ ಇವರಿಂದ. ಈ ಮಕ್ಕಳ ದಿನಾಚರಣೆಯ ಸಲುವಾಗಿ ನಾವೊಂದು ಚಿಕ್ಕ ಕಾರ್ಯಕ್ರಮವನ್ನು ಈ ಆಶ್ರಮದಲ್ಲಿ ಏರ್ಪಡಿಸಬೇಕು. ಈ ಆಶ್ರಮದ ನಮ್ಮ ಮಕ್ಕಳಿಗೆ, ನನ್ನ ಮುದ್ದು ಮಕ್ಕಳಿಗೆ ಏನಾದರೂ ಕಿಂಚಿತ್ತು ಸೇವೆಯನ್ನು ಮಾಡಬೇಕಂತ ನನ್ನೊಂದು ಆಸೆ ಇತ್ತು. ನನ್ನ ಅಧ್ಯಕ್ಷರ ಅವಧಿಯ ಸಂದರ್ಭದಲ್ಲಿ ಇದೊಂದು ಕೊನೆಯ ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೊಸ ಅಧ್ಯಕ್ಷರು ಕೂಡ ಆಯ್ಕೆ ಆಗಲಿಕ್ಕಿದ್ದಾರೆ. ಅದರಿಂದ ಈ ಕೊನೆಯ ಕಾರ್ಯಕ್ರಮ ಈ ಆಶ್ರಮದಲ್ಲಿ ನನಗೆ ಆಚರಣೆ ಮಾಡಲಿಕ್ಕೆ ಕಳೆದ 2 ವರ್ಷದಿಂದ ಸಿಕ್ಕಿದಂಥ ಇದೊಂದು ಸುವರ್ಣ ಅವಕಾಶ ಈ ದಿನ ನನಗೆ ಲಭಿಸಿದೆ. ಸುಂದರವಾದ ವಾತಾವರಣದಲ್ಲಿ ಮಳೆ ಬರ್ತಾ ಇದೆ. ನಮಗೆ ಎಲ್ಲ ಈ ದಿನ ತಂಪನ್ನು ಎರಚಿದೆ. ಆದ್ದರಿಂದ ಬಂದಂಥ ಅತಿಥಿಗಳನ್ನು ಈ ತಂಪಾದ ವಾತಾವರಣದಲ್ಲಿ ಈ ಮುಸ್ಸಂಜೆಯಂದು ಸ್ವಾಗತಿಸಲು ನಿಮ್ಮ ಮುಂದೆ ನಾನಿದ್ದೇನೆ. ಆದಮೇಲೆ ಈ ದಿನದ ಕಾರ್ಯಕ್ರಮಕ್ಕೆ ನಾನು ಯಾರನ್ನು ನಮ್ಮ ಉದ್ಘಾಟಕರಾಗಿ ಕರೆಯುವುದಂತ ಆಲೋಚಿಸುವಾಗ ಯಾರನ್ನು ಮಾಡುವುದು, ಯಾರನ್ನು ನೋಡುವುದಂತೂ ನಮಗೆ ಮನಸ್ಸಿಗೆ ಅನಿಸಲಿಲ್ಲ. ನನಗೆ ಅನಿಸಿದ್ದು, ನನ್ನ ಪ್ರತಿಯೊಂದು ವಿಷಯದಲ್ಲಿ ನಾನು ಜೆ.ಸಿ. ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಏರಬೇಕಾದ್ರೆ ನಮಗೆ ಪಾಯಿಂಟ್ಸ್ ಅಂದರೆ ಒಂದು ರಿಪೋರ್ಟನ್ನು ಮಾಡಲಿಕ್ಕುಂಟು. ಆ ರಿಪೋರ್ಟ್ಸು ಕ್ಲಪ್ತ ಸಮಯದಲ್ಲಿ ಹೋಗಬೇಕು. ಅದಕ್ಕೆ ಬೇಕಾದಂಥ ಮಾರ್ಗದರ್ಶನ ಕೂಡ ನನಗೆ ಬೇಕು. ಈ ಸಂದರ್ಭದಲ್ಲಿ ನನಗೆ ಪ್ರತಿಯೊಂದು ವಿಷಯದಲ್ಲಿ ಮಾರ್ಗದರ್ಶನ ನೀಡಿ ಈ ದಿನದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ದಿನ ನಮಗೆ ತರಬೇತಿಯನ್ನು ನೀಡಲಿಕ್ಕಿದ್ದಾರೆ ನಮ್ಮ ಜೆ.ಸಿ. ಸೆನೆಟರ್ ಅಬ್ದುಲ್ ಜಬ್ಬಾರ್ ಸಾಹೇಬ್ ಇವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ನಮ್ಮ ಜೊತೆಗಿದ್ದಾರೆ ಈ ಆಶ್ರಮದ ಸಂಚಾಲಕರು. ಪ್ರತಿಯೊಂದು ಮಕ್ಕಳನ್ನು ಜವಾಬ್ದಾರಿಯಿಂದ ನಿಭಾಯಿಸಿಕೊಂಡು ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೆಚ್ಚಿನ ಶಿಸ್ತು ಕ್ರಮಬದ್ಧವಾಗಿ ಅಚ್ಚುಕಟ್ಟಾಗಿ ಮಕ್ಕಳನ್ನು ಒಂದು ಅವರ ಪಾಲನಾ ಪೋಷಣೆಯನ್ನು ಮಾಡುವಂಥ ಸಿಸ್ಟರ್ ಲೂಸಿಯಾನ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿದ್ದಾರೆ ನಮ್ಮ ವಲಯ ಮಂಡಳಿಯ ಸದಸ್ಯರಾದಂತಹ ಬಾಲ್ಶಾ ಸಾಂಬಾರ್ ತೋಟ, ನಮ್ಮ ಪೂರ್ವಾಧ್ಯಕ್ಷರು ಕೂಡ, ಇವರು ಕೂಡ ಈ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗಿದ್ದಾರೆ ವೇದಿಕೆಯಲ್ಲಿ ನಮ್ಮ ಪನೀರು ಆಶ್ರಮದ
ಹತ್ತಿರದ ಪನೀರು ಶಾಲೆ, ನಮ್ಮ ಸೆಂಟ್ ಜೋಸೆಫ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಟ್ರೀಸಾ, ಇವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದೆ. ಅದೇ ರೀತಿ ವೇದಿಕೆಯಲ್ಲಿದ್ದಾರೆ ನಮ್ಮ ಈ ದಿನದ ಕಾರ್ಯಕ್ರಮದ ಸಹ ಪ್ರಾಯೋಜಕರು, ನನ್ನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ನನ್ನ JC ಸಂಸ್ಥೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಲು ನನಗೆ ಸಂಪೂರ್ಣ ಸಾಥ್ ನೀಡಿರುವಂತಹ ನನ್ನವರಾದಂತಹ ನನ್ನ ಮೆರ್ಸಿ ಫ್ರೆಂಡ್ಸ್ನ ಅಧ್ಯಕ್ಷರಾದಂಥ ಪ್ರದೀಪ್ ಡಿಸೋಸ, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ JC ಮಂಗಳ ಗಂಗೋತ್ರಿಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಲು ನನಗೆ ಸದಾ ಮಾರ್ಗದರ್ಶಕರು, ನನ್ನ ಪ್ರತಿಯೊಂದು ವಿಷಯದಲ್ಲೂ ಕೂಡ ನನ್ನನ್ನು ಬೆನ್ನಿಟ್ಟು ಹುರಿದುಂಬಿಸುವಂಥ ನಾಯಕರು ಅಂದರೆ ನಮ್ಮ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ತ್ಯಾಗಂ ಹರೇಕಾಳ, ಇವರನ್ನು ಕೂಡ ನಾನು ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ JC ಮಂಗಳ ಗಂಗೋತ್ರಿಯ ನಿಕಟಪೂರ್ವ ಅಧ್ಯಕ್ಷರು. ನಿನ್ನೆ ತಾನೇ ಒಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆ ಕಾರ್ಯಕ್ರಮದಲ್ಲಿ ಕರೆದು ನನ್ನ ಸಾಧನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ತೋರಿಸಿ ನನ್ನನ್ನು ಗುರುತಿಸಿ ಆ ಕಾರ್ಯಕ್ರಮವನ್ನು ಸನ್ಮಾನಿಸಿದಂತಹ ನನ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಪವಿತ್ರ ಗಣೇಶ್ ಮೇಡಮ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ JC ಮಂಗಳ ಗಂಗೋತ್ರಿಯ ಕ್ರಿಯಾಶೀಲ ಡ್ಯಾಶಿಂಗ್ ಕಾರ್ಯದರ್ಶಿ ಪ್ರತಿಮಾ ಹೆಬ್ಬಾರ್ ಕೂಡ, ನಿಮಗೂ ಕೂಡ ಈ ವರ್ಷದ ಉತ್ತಮ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿ ಕೂಡ ಪಡೆದಿರ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ದಿನದ ಕಾರ್ಯಕ್ರಮದ ನಿರ್ದೇಶಕರಾದಂತಹ ನನ್ನ ಮಿತ್ರ JC ಮಂಗಳ ಗಂಗೋತ್ರಿ ಕ್ರಿಯಾಶೀಲ ಒಂದು ಸದಸ್ಯರಾದಂಥ ಪ್ರೀತಮ್ನವರನ್ನ, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಂಥ ಎಲ್ಲ ನನ್ನ ಮುದ್ದು ಮಕ್ಕಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಸ್ವಾಗತಿಸ್ತಾ ಇದ್ದೇನೆ ನನ್ನ ಪೂರ್ವ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಸರ್, ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ನಮ್ಮ JC ಮಂಗಳ ಗಂಗೋತ್ರಿಯ ಉಪಾಧ್ಯಕ್ಷರಾದಂಥ JC ಜಯಲಕ್ಷ್ಮಿ, JC ನಳಿನಿ, ಅದೇ ರೀತಿ ನಮ್ಮ ಕ್ರಿಯಾಶೀಲ ಸದಸ್ಯರಾದಂತಹ JC ಗೀತಾ ಜುಡೀತ್, ಲವಿನ ದಾಂತಿ, ಅದೇ ರೀತಿ JC ರೋಹಿತಾ, ಅದೇ ರೀತಿ ಶನಿಯಪ್ಪ ನಾಯಕ್ ಕೂಡ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ನಮ್ಮ JC ತುಕು ಸ್ಟಾರ್ನ ಟ್ರೆಸರರ್ ಆದಂತಹ ಡೆರಿಲ್ ಪೆರ್ಮನೂರ್, ಅವನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸದಸ್ಯರಾದ ಮೆರ್ಸಿ ಫ್ರೆಂಡ್ಸ್ನ ಎಲ್ಲ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನೂತನ ಸದಸ್ಯರಾದಂಥ ಸಂದೀಪ್ ಡಿಸೋಸ, ಅದೇ ರೀತಿ ಪ್ರದೀಪ್ ಕುಟಿನ, ಸಂತೋಷ್ ಡಿಸೋಸ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಂದಂಥ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪನೀರ್ ಚರ್ಚಿನ ಒಂದು ಕ್ರಿಯಾಶೀಲ ನಾಯಕ, ಕಥೋಲಿಕ್ ಸಭಾದ ಒಂದು ಉತ್ತಮ ಸಂಘಟನೆಯ ನಾಯಕರಾದಂಥ ಶ್ರೀಯುತ ಐವಾನ್ ಮುಂತೇರವರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ದಯವಿಟ್ಟು ಮುಂದೆ ಬಂದು ಹೂವನ್ನು ಸ್ವೀಕರಿಸಬೇಕಾಗಿ ಕಥೋಲಿಕ್ ಸಭಾದ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲ ನೆನೆಸ್ಬೋದು ಅವರಿಗೆ ಯಾಕೆ ಹೂ ಕೊಟ್ಟರು ಅಂತ. ಅವರಿಗೆ ಹೂ ಕೊಡಲಿಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ನನ್ನ ಜೊತೆಗೆ ಸೇರಿಕೊಂಡು ಪ್ರತಿಯೊಂದು ವಿಷಯದಲ್ಲೂ ಕೂಡ ನನಗೆ ಲಾಕ್ಡೌನ್ ಸಂದರ್ಭದಲ್ಲಿ ಮಧ್ಯಾಹ್ನ ಮಿಡ್ ಡೇ ಮೀಲ್ಸ್ ಸಂದರ್ಭದಲ್ಲಿ ಉಚಿತ ಒಂದು ತಿಂಗಳ ಉಚಿತ ಮಧ್ಯಾಹ್ನ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದು ಅವರಿಗೆ ಒಂದು ಜೋರಾದ ಕ್ಲಾಪ್. ಈಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ದಿನದ ನಮ್ಮ ಹಲವಾರು ಪ್ರಯೋಜಕತ್ವವನ್ನು ನೀಡಿದ್ದಾರೆ. ಅದರಲ್ಲಿ ಮೆಡಿಕಲ್ ಕಿಟ್, ಅದೇ ಮಕ್ಕಳಿಗೆ ಸೋಪ್ ಆಗಲಿ ವಿವಿಧ ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮ ಕಾರ್ಯದರ್ಶಿಯವರ ಪತಿರಾಯರು ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರಯೋಜನ ನೀಡಿದ್ದಾರೆ. ದಯವಿಟ್ಟು ಮುಂದೆ ಬಂದು ನಮ್ಮ ಪರವಾಗಿ ಹೂವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದು ಶಾಪ್ ಇದೆ, ಅವರು ಈ ದಿನ ನಮಗೆ ಮೆಡಿಕಲ್ ಕಿಟ್ಟನ್ನು ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಾವು JCI ಮಂಗಳ ಗಂಗೋತ್ರಿ ಕೊಣಾಜೆ ಘಟಕದ ವತಿಯಿಂದ ಹಾಗೂ ಮರ್ಸಿ ಫ್ರೆಂಡ್ಸ್ ಅಸೈಗೋಳಿ ಇವರ ಜಂಟಿ ಸಹಯೋಗದಿಂದ ಇಂದು ನಾವು ಮಕ್ಕಳ ದಿನಾಚರಣೆಯನ್ನು ಈಗಾಗಲೇ ಆಟವನ್ನು ಆಡಿಸುವ ಮೂಲಕ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಶ್ರೀಯುತ JCI ಸೆನೆಟರ್ ಅಬ್ದುಲ್ ಜಬ್ಬಾರ್ ಸರ್ ಇವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ನಮಗೆ ಈ ದಿನದ ತರಬೇತಿಯನ್ನು ಕೂಡ ನೀಡಲಿರುವರು. ಬಿಲ್ಡ್ ರಿಲೇಶನ್ಶಿಪ್ ಫಾರ್ JCI ಆ್ಯಂಡ್ ನಾನ್ JCI ಮೆಂಬರ್ಸ್
ಈ ಒಂದು ವಿಷಯದ ಮೇಲೆ ಇವರು ನಮಗೆ ತರಬೇತಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಜೊತೆಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಲು ಕೂಡ ಒಪ್ಪಿಕೊಂಡಿದ್ದಾರೆ. ಇವರ ಪರಿಚಯವನ್ನು ನಿಮ್ಮ ಮುಂದೆ ಇಡಲು ನಾನು ತುಂಬ ಹರ್ಷ ಪಡ್ತಾ ಇದ್ದೇನೆ. ಶ್ರೀಯುತ JCI ಸೆನೆಟರ್ ಅಬ್ದುಲ್ ಜಬ್ಬಾರ್ ಸಾಹೇಬ್ ಸರ್. ಇವರು ಉಡುಪಿ ಜಿಲ್ಲೆಯ ಕುಂದಾಪುರದ ಕಾಳಾವರ ಗ್ರಾಮದ ದಿವಂಗತ ಶ್ರೀ ಕೆ ಹೈದರ್ ಸಾಹೇಬ್ ಮತ್ತು ಶ್ರೀಮತಿ ಆತಿಕಾ ದಂಪತಿಗಳ ತೃತೀಯ ಪುತ್ರನಾಗಿ ಜನಿಸಿ 1999ರಲ್ಲಿ ಶ್ರೀಮತಿ ಸಾಜಿದಾರವರೊಂದಿಗೆ ವೈವಾಹಿಕ ಜೀವನದಲ್ಲಿ ಕಾಲಿರಿಸಿ ಮಕ್ಕಳಾದ ಮೊಹಮ್ಮದ್ ರಾಹಿಲ್, ಆಯಿಷಾ ಸನಾ, ಫಾತಿಮಾ ಮನಾರ ಪ್ರೀತಿಯ ತಂದೆಯಾಗಿರುವ ಇವರು 2002ರಲ್ಲಿ ಭಟ್ಕಳದಲ್ಲಿ ಸನಾ ಆಪ್ಟಿಕ್ಸ್ ಹೆಸರಿನ ಕನ್ನಡಕದ ಉದ್ಯಮವನ್ನು ಆರಂಭಿಸಿ ಉತ್ತರ ಕನ್ನಡ ಜಿಲ್ಲೆಯ ಅತೀ ದೊಡ್ಡ ಕನ್ನಡಕದ ಮಳಿಗೆಯನ್ನು ಹೊಂದಿದ್ದು ತನ್ನ ವ್ಯವಹಾರವನ್ನು ಬೈಂದೂರಿನಲ್ಲಿ ವಿಸ್ತರಿಸಿದ್ದು ಓರ್ವ ಯುವ ಉದ್ಯಮಿಯಾಗಿ ಹೊರಹೊಮ್ಮಿರುತ್ತಾರೆ. ಪ್ರಾರಂಭದಿಂದಲೂ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಇವರು ಭಟ್ಕಳದ ವಿಕಾಸ ಸಮಿತಿಯ ಸದಸ್ಯರಾಗಿ ಭಟ್ಕಳದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳ ಮೂಲಕ ಭಟ್ಕಳದ ಜನತೆಗೆ ಚಿರಪರಿಚಿತರಾಗಿದ್ದು 2017ರಲ್ಲಿ JCI ಭಟ್ಕಳ ಸಿಟಿಯ ಸ್ಥಾಪಕ ಸದಸ್ಯರಾಗಿ 2018ರಲ್ಲಿ ಘಟಕಾಧ್ಯಕ್ಷರಾಗಿ ವಲಯದಲ್ಲಿ ನಡೆದ ಎಲ್ಲ ವಲಯ ಮತ್ತು ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದು ಗೋವಾದಲ್ಲಿ ನಡೆದ ವರ್ಲ್ಡ್ ಕಾಂಗ್ರೆಸ್ನಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮಟ್ಟದಲ್ಲಿ JCI ಭಟ್ಕಳ ಸಿಟಿಯನ್ನು ಗುರುತಿಸುವಲ್ಲಿ ಸಫಲರಾಗಿರುತ್ತಾರೆ. ತನ್ನ JCI ಜೀವನದಲ್ಲಿ ಹಲವಾರು ವಲಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದ ಇವರು ತನ್ನ ಘಟಕಾಧ್ಯಕ್ಷರಾದ ಅವಧಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ JCI ಸೆನೆಟರ್ ರನ್ನರ್ ನ್ಯಾಷನಲ್ ಅವಾರ್ಡ್, ವಲಯ ಉಪಾಧ್ಯಕ್ಷರಾದ ಅವಧಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ ನ್ಯಾಷನಲ್ ಪ್ರೆಸಿಡೆಂಟ್ ಎಕ್ಸಲೆನ್ಸಿ ಅವಾರ್ಡ್, GND ನಿರ್ದೇಶಕರಾದ ಅವಧಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ ಝೋನ್ ಆಫೀಸರ್ ರನ್ನರ್ ನ್ಯಾಷನಲ್ ಅವಾರ್ಡ್ ಪಡೆದಿರುತ್ತಾರೆ. ಈ 3 ಅವಧಿಯಲ್ಲಿ ಸತತವಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ಇವರು 2021ನೇ ಸಾಲಿನ ವಲಯ 15ರ ಕಾರ್ಯಕ್ರಮ ವಿಭಾಗದ ವಲಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಇವರು ಈ ದಿನ ನಮ್ಮೊಂದಿಗಿರುವ ಪ್ರತಿಷ್ಠಿತ ವಲಯ 15ರ ಪ್ರೊವಿಷನಲ್ ಝೋನ್ ಟ್ರೈನರ್ JCI ಸೆನೆಟರ್ ಅಬ್ದುಲ್ ಜಬ್ಬಾರ್ ಸಾಹೇಬ್ ನಿಮ್ಮನ್ನು ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಹೊಸಕುರನ್ ಮಾಧ್ಯಮದ ನಿರ್ದೇಶಕರಾದಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲ ಚಪ್ಪಾಳೆಯ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತ. ಚೇರ್ಮನ್ ಸರ್, JCI ಮಂಗಳ ಗಂಗೋತ್ರಿ ಕೊಣಜೆ ಹಾಗೂ ಮರ್ಸಿ ಫ್ರೆಂಡ್ಸ್ ಅಸೈಗೋಳಿ ಇವರ ಒಂದು ಜಂಟಿ ಆಶ್ರಯದಲ್ಲಿ ಇವತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರ ಅನುಮತಿ ಮೇರೆಗೆ ಹಾಗೂ ಈ ಘಟಕದ ಫೌಂಡರ್ ಪ್ರೆಸಿಡೆಂಟ್, ಎಲ್ಲ ಪಾಸ್ಟ್ ಪ್ರೆಸಿಡೆಂಟ್, ಪ್ರತಿಯೊರ್ವ ಸದಸ್ಯರ ಅನುಮತಿ ಮೇರೆಗೆ ಬಹಳ ಖುಷಿಯಿಂದ ಉದ್ಘಾಟನೆಯನ್ನು ಮಾತಿನ ಮುಖಾನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಮಗೆ ತಿಳಿದಿರೋ ಹಾಗೆ JCI ಮಂಗಳ ಗಂಗೋತ್ರಿ ಕೊಣಜೆ ಈ ವರ್ಷ ವಲಯದಲ್ಲೇ ಅಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಿಂಚಬೇಕಂತ ಅಂದರೆ ಈ ಒಂದು ಟೀಮ್ ವರ್ಕ್, ಅದರಲ್ಲಿ ಈ ವರ್ಷದ ಡ್ಯಾಶಿಂಗ್ ಘಟಕಾಧ್ಯಕ್ಷರಾದ ಫ್ರಾನ್ಸಿಸ್ ಕುಟಿನೋ ಅವರ ಒಂದು ಕಾರ್ಯವೈಖರಿ ಅದಕ್ಕೆ ಮೂಲ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮ ವಿಭಾಗದ ಒಂದು ಚೇರ್ಮನ್ ನೆಲೆಯಲ್ಲಿ ಈ ವರ್ಷ ಹಲವಾರು ಘಟಕ ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ. ಹಾಗೆ JCI ಮಂಗಳ ಗಂಗೋತ್ರಿ ಕೊಣಜೆ JCI ಫ್ರಾಂಕಿ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ವರ್ಷ ಕೋವಿಡ್ ಸಂದರ್ಭದಲ್ಲಿ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ 1-1.5 ತಿಂಗಳವರೆಗೆ ಒಂದು ಉಚಿತವಾದ ಊಟದ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ
ಈಗಾಗಲೇ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅವರನ್ನೊಂದು ರೆಕಗ್ನೈಸ್ ಮಾಡಿರ್ತಾರೆ. ಹಾಗೆ ನಮ್ಮ ಕೊಲೀಗ್ ಪ್ರೋಗ್ರಾಮ್ ಏರಿಯಾದ ಈ ವರ್ಷದ JCIV ಕೋಆರ್ಡಿನೇಟರ್ ನಮ್ಮ ಸಾಂಬಾರ್ ತೋಟ ಸರ್, ಭಾಷಾ ಸಾಂಬಾರ್ ತೋಟ ಸರ್, ಈ ವರ್ಷ ಬಹಳ ಉತ್ತಮ ರೀತಿಯಲ್ಲಿ ಒಂದು JCI ಸಪ್ತಾಹವನ್ನು ಅವರ ಒಂದು ಟೀಮ್ನಿಂದ ಆಯೋಜನೆಯನ್ನು ಮಾಡಿದ್ದಾರೆ. ಹಾಗೆ ಬಹಳಷ್ಟು ಸಕ್ಸಸ್ ಆಗಿದೆ. ಇದೇ ರೀತಿಯ ಒಂದು ಸಪೋರ್ಟ್ ವಲಯ 15ಕ್ಕೂ ಹಾಗೆ JCI ಸಂಸ್ಥೆಗೆ ನಮ್ಮ JCI ಮಂಗಳ ಗಂಗೋತ್ರಿ ಕೊಣಜೆ ತಂಡದಿಂದ ಸದಾ ಇರಲಿ ಅಂತ ಆಶಿಸುತ್ತಾ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ನನ್ನ ಒಂದು ನಮನವನ್ನು ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಉದ್ಘಾಟಕನನ್ನಾಗಿ ಆಹ್ವಾನಿಸಿದ್ದಕ್ಕಾಗಿ ಮೊದಲಿಗೆ ನಮ್ಮ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈಗಾಗಲೇ ಈ ಕಾರ್ಯಕ್ರಮದ ನಂತರ ನನ್ನದೊಂದು ಟ್ರೈನಿಂಗ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಈ ಒಂದು ಟ್ರೈನಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಿಲೇಷನ್ಶಿಪ್ಪನ್ನು ಯಾವ ರೀತಿಯಾಗಿ ಬಿಲ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ನಿಮಗೊಂದು ಟ್ರೈನಿಂಗನ್ನು ನೀಡಲಿಕ್ಕಿದ್ದೇನೆ. ದಯವಿಟ್ಟು ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ JCI. ನಮ್ಮ ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಧ್ಯಮ ಮೂಲಕ ಪ್ರಸಾರಿಸುತ್ತಾ ನಮ್ಮ JCIಯನ್ನು ಉತ್ತಮ ಮಟ್ಟಕ್ಕೆ ಬೆಳೆಯಲು ಸಹಕರಿಸಿದಂತಹ ನಮ್ಮವರಾದಂತಹ ನಮ್ಮ ಆತ್ಮೀಯರು, ಹಲವಾರು ಸಾಧಕರು, ಅಂದರೆ ದೀಪಾವಳಿ ಆಗಲಿ, ರಂಜಾನ್ ಆಗಲಿ, ಕ್ರಿಸ್ಮಸ್ ಆಗಲಿ, ಎಲ್ಲ ಕಾರ್ಯಕ್ರಮವನ್ನು ಸೌಹಾರ್ದತೆಯಿಂದ ನಡೆಸಿಕೊಂಡು ಉತ್ತಮ ಹೊಸಕುರಲ್ ತುಳು ಚಾನೆಲ್ ಉಳ್ಳಾಲ ವಲಯದಲ್ಲಿ ಮಿಂಚುತ್ತಿರುವಂತಹ ಒಂದು ಚಾನೆಲ್. ಇವರನ್ನು ಇತ್ತೀಚೆಗೆ ನಡೆದಂಥ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕಾರದಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರನ್ನು ನಾವು ಸನ್ಮಾನಿಸಲಿದ್ದೇವೆ. ನಮ್ಮ ತ್ಯಾಗಂ ಹರೇಕಾಳ ಇವರು ಈ ಒಂದು ಭವ್ಯ ಕಾರ್ಯಕ್ರಮದ ಸಭಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು ಫ್ರಾಂಕಿ ಫ್ರಾನ್ಸಿಸ್ ಗುಟ್ಟಿನವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಕಾರ್ಯಕ್ರಮದ ಉದ್ಘಾಟಕರು, ನಮ್ಮ ಇಡೀ ವಲಯದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದ ಚೇರ್ಮನ್ ಆಗಿ ಇಡೀ ನಮ್ಮ ವಲಯ 15ನ್ನು ರಾಷ್ಟ್ರಮಟ್ಟ ವ್ಯಾಪ್ತಿ ತನಕ ತೋರಿಸಿಕೊಟ್ಟಂತಹ ಅಬ್ದುಲ್ ಜಬ್ಬರ್ ಅವರು ಬಹಳ ಉತ್ತಮ ವಾಗ್ಮಿಗಳು. ಹಾಗೆ ನನ್ನ ಆತ್ಮೀಯ ಮಿತ್ರ ಭಾಷಾ ಸಾಂಬಾರ್ ತೋಟ ಅವರು, ಈ ಸಂಸ್ಥೆಯ ಮುಖ್ಯಸ್ಥರು, ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಇವರು ಮೆರ್ಸಿ ಇದರ ಅಧ್ಯಕ್ಷರು, ಹಾಗೆ ನನ್ನೆಲ್ಲ JC ಮತ್ತು JC ಹತ್ರ ಬಂಧುಗಳೇ. ಮಕ್ಕಳೇ, ಸ್ವಲ್ಪದಲ್ಲಿ ಮುಗಿಸ್ತೇವೆ. ಮಕ್ಕಳನ್ನು ಮುಂದುಗಡೆ ಕುಳಿತುಕೊಳಿಸಿ ನಾವಿಲ್ಲಿ ದೊಡ್ಡ ಮಟ್ಟಿನ ಕಾರ್ಯಕ್ರಮ ಮಾಡಲಿಕ್ಕೂ ಸ್ವಲ್ಪ ಕಷ್ಟ. ನನಗೆ ಗೊತ್ತು, ನಾನು ಕೂಡ ಒಬ್ಬ ಅಧ್ಯಾಪಕನಾಗಿ, ಶಾಲೆಯ ಅಧ್ಯಾಪಕನಾಗಿ ಎಲ್ಲ ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡ್ತಾರೆ. ಇಲ್ಲಿ ಯಾರು ಗಂಟೆಗಟ್ಟಲೆ ಮಾತಾಡ್ಲಿಕ್ಕಿಲ್ಲ. 40 ನಿಮಿಷ ತನಕ ನೀವು ಕಾಯ್ಬೇಕು ಅಂತ ಇಲ್ಲ, ಬೆಲ್ಲ ಆಗ್ತದೆ ಅಲ್ವಾ ಶಾಲೆಯಲ್ಲಿ. ಏನಾಗ್ಲಿ, ಇವತ್ತು ಈ ಮಕ್ಕಳ ದಿನಾಚರಣೆ ಅಂದ್ರೆ ತಮಗೆಲ್ಲ ಗೊತ್ತಿದೆ, ನಿಮ್ಮದೇ ಕಾರ್ಯಕ್ರಮ. ನಿಮಗೆ ಇವತ್ತು ಈಗಾಗಲೇ ಆಟ ಆಡಿಸಿದಾರಲ್ಲ, ಚಂದ ಮಾಡಿ. ಎಲ್ಲರೂ ಆಟ ಆಡಿದ್ದೀರಾ? ಚಂದ ಆಟ ಆಡಿದ್ದೀರಾ? ಎಂಜಾಯ್ ಮಾಡಿದ್ದೀರಾ? ಯಾರು ನಿಮ್ಮನ್ನು ಆಟ ಆಡಿಸಿದ್ದು? ಹಾಗೆ ತೋರಿಸ್ಲಿಕ್ಕಿಲ್ಲ, ಹೆಸರು ಹೇಳ್ಬೇಕು. ಅವರು ನಿಮ್ಮನ್ನ ಪರಿಚಯಿಸಲಿಲ್ವಾ? ಅವರನ್ನ ಪರಿಚಯಿಸಲಿಲ್ವಾ? ಒಂದು ಪ್ರತಿಮಾ ಹೆಬ್ಬಾರ್ ಅಂತ, ಮತ್ತೊಂದು ಜಯಲಕ್ಷ್ಮಿ ಅಂತ, ಇಬ್ಬರು ಚಂದ ಕುಣಿಸಿದ್ದಾರೆ ನಿಮ್ಮನ್ನ. ಲವೀನಾ ಅವರಿದ್ರು ಅಲ್ವಾ? ಸರಿ, ಅವರನ್ನ ಹೆಸರನ್ನ ಮರೆಯಬೇಡಿ. ಅದರೊಟ್ಟಿಗೆ ಪವಿತ್ರ ಮೇಡಮ್ ಇದ್ರು, ಗೀತಾ ಅವರು ಇದಿರ್ಬೋದು ಅಲ್ಲ? ಹೌದು, ಇವರೆಲ್ಲ ಸೇರಿಕೊಂಡು ನಿಮ್ಮನ್ನ ಚಂದ ಮಾಡಿ ಆಟ ಆಡಿಸಿದ್ದಾರೆ. ಮಕ್ಕಳೇ, ಅದಕ್ಕೆ ನಿಮಗೆ ಬಹುಮಾನವನ್ನು ಕೂಡ ಕೊಡ್ಲಿಕ್ಕಿದ್ದೇವೆ. ಏನಾಗ್ಲಿ, ನಿಮಗೆಲ್ಲರಿಗೂ ಶುಭಾಶಯಗಳನ್ನ ಸಲ್ಲಿಸುತ್ತಾ, ಇವತ್ತು ವಿಶೇಷವಾಗಿ ಇಬ್ಬರು ಸಾಧಕರನ್ನ ಗೌರವಿಸುವಂತ ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ, ಸಂಯೋಜನೆ ಮಾಡಿಕೊಂಡಿದ್ದೇವೆ. ಬಹಳ ಖುಷಿ ಕೊಟ್ಟ ವಿಚಾರ. ಯಾಕೆ ಅಂತಂದ್ರೆ, ಸಮಾಜಕ್ಕೆ ಅರ್ಪಣೆ ಮಾಡಿದಂತಹ ಅವರು ತಾನು ಗಳಿಸಿದ್ದಲ್ಲಿ ಸ್ವಲ್ಪವನ್ನ ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು, ಅದರೊಂದಿಗೆ ಸಮಾಜದ ಏಳಿಗೆಯನ್ನ ನೋಡಿಕೊಂಡು ನಾವು ಬದುಕಬೇಕು ಅಂತೇಳಿ ಆ ದೃಷ್ಟಿಯಲ್ಲಿ ವಿದ್ಯಾಧರ್ ಶೆಟ್ಟಿ ಅವರಿಗೆ ಈ ಸರ್ತಿ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲೆ ಅದು ರಾಜ್ಯ ಮಟ್ಟ ಸಿಗ್ಬೇಕಿತ್ತು ಇಷ್ಟೊತ್ತಿಗೆ. ಈಗಾದರೂ ಗುರುತಿಸಿ ಇವತ್ತು ಜಿಲ್ಲಾಡಳಿತ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅವರೊಟ್ಟಿಗೆ ಅರುಣ್ ಕೂಡ ಬರಬೇಕಿತ್ತು, ಅವ್ರ ಕಾರಣಾಂತರಗಳಿಂದ ಬರಲಿಲ್ಲ. ಏನಾಗ್ಲಿ, ಇವತ್ತು ವಿದ್ಯಾಧರ್ ಶೆಟ್ಟಿ ಅವರಿಗೆ ಗೊತ್ತಿಲ್ಲದವರು ಯಾರಿಲ್ಲ. ಇವತ್ತು ಉಳ್ಳಾಲ ಮಾತ್ರ ಅಲ್ಲದೆ ಇಡೀ ರಾಜ್ಯಕ್ಕೆ ವಿದ್ಯಾಧರ್ ಶೆಟ್ಟಿ ಅವರದ್ದು ಪರಿಚಯ ಇದೆ. ಯಾಕೆ ಅಂತ ಹೇಳಿದ್ರೆ, ಅವರು ಒಬ್ಬರು ಪತ್ರಕರ್ತರು. ಮುಂದೆ 2000 ಇಸವಿ ಆಗುವಾಗ ಅವರು ಈ ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿದ್ರು. ನಮ್ಮ ಹೊಸಕುರಲನ್ನು ಪ್ರಾರಂಭ ಮಾಡಿದ್ರು ಕೂಡ ಅವರು ಮೂಲತಃ ಉತ್ತಮ ಒಬ್ಬ ಪತ್ರಕರ್ತರು. ಒಂದು ಒಳ್ಳೆ ಪತ್ರಿಕೆಯನ್ನು ಕೂಡ ಪ್ರಾರಂಭಗೊಳಿಸಿದವರು. ಅವರು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಅವರು ಕಲ್ತದ್ದು ನೋಡಿ, ಎಲ್ಲಿ ಕಲ್ತು ಎಲ್ಲಿ ಬಂದು ಎಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅಂತೇಳಿ. ಅಂತಹ ಒಬ್ಬ ವ್ಯಕ್ತಿ, ಒಬ್ಬ ಯಕ್ಷಗಾನದ ಕಲಾವಿದರಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿ,
ಅದು ಮಾತ್ರ ಅಲ್ಲದೆ ಉತ್ತಮ ನಾಟಕಕಾರರಾಗಿ, ಉತ್ತಮ ನಿರೂಪಕರಾಗಿ, ಅದು ಮಾತ್ರ ಅಲ್ಲದೆ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳಿದ ಹಾಗೆ ಈ ಇಡೀ ಉಳ್ಳಾಲ ವಲಯದಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಸೌಹಾರ್ದತೆ ಬರಬೇಕು ಅಂತ. ಸೌಹಾರ್ದತೆ ಸುಮ್ಮನೆ ಬಾಯಲ್ಲಿ ಮಾತಾಡಿದ್ರೆ ಬರುವುದಿಲ್ಲ, ಅದನ್ನು ಆಚರಣೆ ಮಾಡಬೇಕು, ವ್ಯಕ್ತಿಗತ ನಮ್ಮ ರಕ್ತದಲ್ಲಿ ಬರಬೇಕು. ಅದು ಬರ್ತದೆ ಅಂತ ಹೇಳಿದ್ರೆ ನಮ್ಮ ವಿದ್ಯಾಧರ್ ಶೆಟ್ಟಿಯನ್ನು ನೋಡಿ ಕಲಿಬೇಕು. ಅವರು 1 ವರ್ಷ ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮವನ್ನ ರಂಜಾನ್ ಆಗ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಅಥವಾ ದೀಪಾವಳಿ ಹಬ್ಬ ಆಗಿರ್ಬೋದು, ಪ್ರತಿ ವರ್ಷ ಎಲ್ಲ ಒಂದು ಒಳ್ಳೆ ಸಮಾಜಮುಖಿ ಸಂಘಟನೆಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಅವರ ಆಚರಣೆ ಮಾಡಿಕೊಂಡು ಬರುವುದರೊಂದಿಗೆ ಅವರ ಕಾರ್ಯಕ್ರಮಕ್ಕೆ ನೋಡಿದ್ರೆ ಚಂದ, ಸಮಯಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಮಾತನಾಡುವಂಥ ವ್ಯಕ್ತಿಗಳು ಇದ್ದಾರಲ್ಲ, ಅಂತ ಅದ್ಭುತ ವ್ಯಕ್ತಿಗಳನ್ನ ಕರೆದು ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಒಬ್ಬ ವ್ಯಕ್ತಿಗಳನ್ನ ಕರೆದು ಮಾಡಬೇಕು ಅಂತ ಹೇಳಿ ಸುಲಭದ ವಿಚಾರ ಇಲ್ಲ. ಅಂತಹ ಒಂದು ಕಾರ್ಯಕ್ರಮಗಳನ್ನ ಸಂಯೋಜನೆ ಮಾಡಿಕೊಂಡು ನಮ್ಮ ಉಳ್ಳಾಲ ವಲಯದಲ್ಲಿ ಸೌಹಾರ್ದತೆ ಮೂಡಬೇಕು ಎನ್ನುವಂಥದ್ದು ಒಂದು ಕಡೆ ಆದರೆ, ಅವರು ಸ್ವತಃ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಇವತ್ತು ಶಾಲಾ ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಏನೇ ಕಾರ್ಯಕ್ರಮ ಆಗಲಿ ಅದನ್ನ ಇವತ್ತು ಅದೆಷ್ಟೋ ಈ ಕುಗ್ರಾಮದಲ್ಲಿ ಇರುವಂಥ ಶಾಲೆಗಳು, ಇವತ್ತು ಹರೇಕಳ ಎನ್ನುವಂಥ ಶಾಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು, ಎಲ್ಲದರಲ್ಲಿ ಕೂಡ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಮುಟ್ಟಿಸಬೇಕು ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಇವರು ಕೂಡ ಒಂದಾಗಿದ್ದಾರೆ. ಇವತ್ತು ವಿದ್ಯಾಧರ್ ಶೆಟ್ಟಿ ಅವರು ನಮ್ಮ ರಾಜ್ಯ ಮಟ್ಟದಲ್ಲಿ ನೃತ್ಯದಲ್ಲಿ ಫಸ್ಟ್ ಬರಬೇಕು, 3rd ಬಂತು ಒಂದು ಜಾನಪದ ನೃತ್ಯದಲ್ಲಿ. ಅದಕ್ಕೆ ಫಸ್ಟಿಗೆ ಒಂದು ಆ ಹಾಡನ್ನ ಒಳ್ಳೆ ರೀತಿಯಲ್ಲಿ ಅದನ್ನ ರೆಕಾರ್ಡ್ ಮಾಡಿ ಕಳಿಸ್ಬೇಕಿತ್ತು ಬೆಂಗಳೂರಿಗೆ. ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟ ಕಾರಣ ನಮಗೆ ರಾಜ್ಯ ಮಟ್ಟದಲ್ಲಿ 3ಯ ಸ್ಥಾನ ಬಂತು ಪ್ರತಿಭಾ ಕಾರಂಜಿಯಲ್ಲಿ. ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತಂದ್ರೆ, ಅಂತಹ ಸಂದರ್ಭದಲ್ಲಿ ಇಂತಹ ಶಾಲೆಗಳು, ಕನ್ನಡ ಮಾಧ್ಯಮ ಶಾಲೆಗಳು ಬೆಳವಣಿಗೆ ಆಗಬೇಕು ಅಂತಾದ್ರೂ ಕೂಡ ಇಂತಹ ಮಾಧ್ಯಮಗಳು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ನೆಲೆಯಲ್ಲಿ ಈ ಇಡೀ ಉಳ್ಳಾಲ ವಲಯದ ಎಲ್ಲ ಜನಗಳನ್ನ ಒಟ್ಟಿಗೆ ಸೇರಿಸಿಕೊಂಡು ಇಂತಹ ಅದ್ಭುತ ಸಾಧನೆಯನ್ನು ಮಾಡಿಕೊಳ್ಳುವುದರೊಂದಿಗೆ ಸೌಹಾರ್ದತೆಯನ್ನು ಮೂಡಿಸುವುದರೊಂದಿಗೆ ಇವತ್ತು ಕನ್ನಡ ರಾಜ್ಯೋತ್ಸವ, ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇವತ್ತು ಅವರಿಗೆ ಒಲಿದು ಬಂದಿದೆ. ಉತ್ತಮ ನಿರೂಪಕರು, ಉತ್ತಮ ವಾಗ್ಮಿಗಳು ಕೂಡ, ಒಂದು ಯಾವುದೇ ಒಂದು ವಿಚಾರ ಕೊಟ್ಟರು ಕೂಡ ಅದ್ಭುತವಾಗಿ ಮಾತಾಡುವಂತ ಒಬ್ಬ ಕಲಾವಿದ ಅವರು. ಹಾಗಾಗಿ ಅವರಿಗೆ ಏನೋ ಹೇಳಿಕೊಡ್ಬೇಕು ಅಂತಿಲ್ಲ. ಇವತ್ತು ಚಾನೆಲ್ ನಡೆಸ್ಕೊಂಡು ಹೋಗ್ತಾರೆ ಅಂತಂದ್ರೆ ಕೆಲವರು ನಡೆಸ್ತಾರೆ, ಹಣಕ್ಕೋಸ್ಕರ ನಡೆಸ್ತಾರೆ. ಇವರು ಅದಲ್ಲ, ಅವರ ಹಣ ಮುಖ್ಯ ವಿಚಾರ ಅಲ್ಲ, ಸಮಾಜಕ್ಕೆ ನಾವೇನ್ ಕೊಡ್ತೇವೋ ಅದು ಅಂತಹ ವ್ಯಕ್ತಿಗಳಿಗೆ ಮುಟ್ಟಬೇಕು ಅಂತ ಎನ್ನುವ ಒಂದು ಆ ಚಿಂತನೆಯನ್ನು ಇಟ್ಕೊಂಡು ವಾಹಿನಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಒಬ್ಬ ಅದ್ಭುತ ವ್ಯಕ್ತಿತ್ವದ ವಿದ್ಯಾಧರ್ ಶೆಟ್ಟಿ ಅವರಿಗೆ ಈ ವರ್ಷ ನಮ್ಮ ಜಿಲ್ಲಾಡಳಿತ ಸೇರಿಕೊಂಡು ಅವರೇ ಗುರುತಿಸಿ, ಇವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿದದನ್ನು ನೋಡಿ, ಯಾವುದೇ ಇವರಿಂದ ಲೆಟರ್ಗಳು ಅಥವಾ ಯಾರೋ MLA ಇಂದ MP ಇಂದೆಲ್ಲ ಫೋನ್ ಎಲ್ಲ ಹೋಗದೆ ಕೇವಲ ಅವರೇ ಇವರನ್ನ ಗುರುತಿಸಿ ಕೊಟ್ಟಂತ ಒಂದು ಇದು ಪುರಸ್ಕಾರ ಅಂತ ಹೇಳಿದ್ರೆ ಅದು ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಒಂದು ಅರ್ಹರಿಗೆ ಸಿಕ್ಕಿದೆ ಅಂತ ಹೇಳ್ಕೊಳ್ತಾ, ಇವತ್ತು ನಮ್ಮ JCI ಮಂಗಳಗಂಗೋತ್ರಿ ಘಟಕ ನಮ್ಮ ಫ್ರಾನ್ಸಿಸ್ ಕುಟಿನ ಅವರ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಜಬ್ಬರ್ ಅವರು ಬಹಳ ಅದ್ಭುತವಾಗಿ ಹೇಳಿದ್ರು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ದು ಸಂಸ್ಥೆ ನಮಗೆ ಈ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅವರೇ ಕೊಡ್ತಾರೆ ಅಂತೇಳಿ ಕೂಡ ಒಂದು ಇತ್ತು. ನಾವು ಅದನ್ನು ಯಾರಿಗೂ ಕೇಳಲಿಕ್ಕೆ ಹೋಗ್ಲಿಲ್ಲ, ವಿದ್ಯಾಧರ್ ಶೆಟ್ಟಿ ಅವರೇ, ನಾವು ಎಲ್ಲಿ ಹೇಳಲಿಕ್ಕೆ ಹೋಗ್ಲಿಲ್ಲ. ನಮಗೆ ಕೂಡ ಒಂದು ಬರ್ತದೆ, ಆದರೆ ರಿಜಿಸ್ಟರ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತೀವಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನಂತಂದ್ರೆ, ನಮ್ಮ ಸಂಸ್ಥೆ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಎಂಥ ಒಂದು ಸಂಘಟನೆ, ಈಗಾಗಲೇ ಇವರು ಹೇಳಿದಾಗೆ ಯಾವಾಗಲೂ ಸಂತೋಷ ಇರುವಾಗ, ಒಂದು ಒಳ್ಳೆಯ ಮದುವೆ ಆಗ್ತಾ ಇದೆ, ಏನೋ ಒಂದು ಕಾರ್ಯಕ್ರಮ ಇದ್ದಾಗ ಒಂದು 100 ಜನ ಸೇರೋದು ದೊಡ್ಡ ಇಂಪಾರ್ಟೆಂಟ್ ಅಲ್ಲ, ಅದು ಬಂದೇ ಬರ್ತಾರೆ. ಆ ಪ್ರೀತಿ ಇಟ್ಟು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಅಂತ. ಆ ಕೊರೋನಾ ಸಂದರ್ಭ ಹೇಗೆ ಅಂತಂದ್ರೆ, ಅದು ಒಬ್ಬರೊಬ್ಬರ ಮಾತಾಡ್ಲಿಕ್ಕೆ ಬಹಳ ಹೆದರಿಕೆ, ಪಕ್ಕದ ಮನೆಯವ್ರನ್ನ ಕರೆಯಲಿಕ್ಕೂ ಒಂದು ಹೆದರಿಕೆ, ಯಾರಾದ್ರೂ ಮಂಗಳೂರಿಂದ ಹೋಗಿ ಬಂದ್ರೆ ಅವ್ರನ್ನ ಸ್ನಾನ ಮಾಡಿಸಿ ಒಳಗೆ ಕರೆದುಕೊಂಡು, ಅಂತ ಒಂದು ಕಠೋರವಾದಂತ ಒಂದು ಸಮಯದಲ್ಲಿ ಈ ನಾವು JCI ಸಂಸ್ಥೆಯು ನಮ್ಮ ಫ್ರಾನ್ಸಿಸ್ ಕುಟಿನ ಅವರ ನೇತೃತ್ವದಲ್ಲಿ 1.5 ತಿಂಗಳಿಗೆಲ್ಲ ಊಟ ಕೊಡುವಂಥದ್ದು ಮಾತ್ರ ಅಲ್ಲದೆ, ಮನೆ ಮನೆಗೆ ಹೋಗಿ ಯಾರು ಕೊರೋನಾ ಪೀಡಿತರಿದ್ದಾರೆ ಅವರಿಗೆ ಆಹಾರ ಸಾಮಗ್ರಿ ಕಿಟ್ಗಳನ್ನ ಪ್ರತಿ ಮನೆಯಲ್ಲಿ ಕೊಂಡೋಗಿ ಕೊಟ್ಟು ಬರುವಂತ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅದು ಸಣ್ಣ ಕೆಲಸ ಅಲ್ಲ. ನಮ್ಮ ಈ ಒಂದು ಹೆದರಿಕೆ, ನಮಗೂ ಮನಸ್ಸಲ್ಲಿ ಹೆದರಿಕೆ ಇರ್ತದೆ, ನನಗೂ ಬಂದುಬಿಟ್ರೆ ಏನು ಮಾಡುದು, ನಮ್ಮ ಹಿಂದಿನ ಒಂದು ಕುಟುಂಬ ಇದೆ, ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ, ನಾವು ಏನು ಮಾಡುದು, ಅದನ್ನು ಕೂಡ ಬದಿಗಿಟ್ಟು ನಮ್ಮ ಒಂದು ಆರೋಗ್ಯವನ್ನು ಕೂಡ ಸುಸ್ಥಿಯಲ್ಲಿ ಕಾಪಾಡಿಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡುವಂತ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದು ಇಂಪಾರ್ಟೆಂಟ್. ಆಯ್ತಾ, ನಾನು ಇನ್ನೊಮ್ಮೆ ಹೇಳುವಂಥದ್ದು, ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರಿಗೆ ಇವತ್ತು ನೋಡಿ ಆಶ್ರಮಕ್ಕೆ ನಾವು ತಂದು ಇವತ್ತು ಇಷ್ಟೆಲ್ಲ ಕಿಟ್ಟು ಕೊಡಬೇಕು ಅಂತಂದ್ರೆ ನಿಜವಾಗಿ ಆಶ್ರಮ ನಡೆಸುವಂಥದ್ದು ಸುಲಭ ಇಲ್ಲ. ಮೇಡಮ್ ಕೇಳಿದ್ರೆ ಅವರು ಸರಿಯಾಗಿ ಭಾವೋದ್ವೇಗ ಆಗ್ತಾರೆ. ಯಾಕೆಂದ್ರೆ ಒಂದು ಸಂಸ್ಥೆಯಲ್ಲಿ ಇಷ್ಟು ಮಕ್ಕಳನ್ನು ಒಟ್ಟಿಗೆ ಸೇರಿಸಿಕೊಂಡು ಪ್ರತಿದಿನ ಆಶ್ರಮ ನಡೆಸೋದಂದ್ರೆ ಸುಲಭದ ವಿಚಾರ ಅಲ್ಲ. ಅಂತ ಆಶ್ರಮಕ್ಕೆ ಏನಾದರೂ ಒಂದು ಕೊಡಬೇಕು ಅಂತೇಳಿ ಮನಸ್ಸು ಮಾಡಿದರು ನಮ್ಮ ಫ್ರಾಂಕಿ ಅವರು ಅಲ್ವಾ. ಅಂತ ಒಂದು ಅದ್ಭುತವಾದ ಹೃದಯ ವೈಶಲ್ಯತೆ ಇರುವಂತ ಫ್ರಾಂಕಿ ಅವರ ನೇತೃತ್ವದಲ್ಲಿ ಇವತ್ತು ವಿದ್ಯಾಧರ್ ಶೆಟ್ಟಿ ಅವರಿಗೆ ಒಂದು ಸನ್ಮಾನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಾ ಇದೆ. ವಿದ್ಯಾಧರ್ ಶೆಟ್ಟಿ ಅವರೇ, ತಮಗೆ ಈ JCI ಮಂಗಳಗಂಗೋತ್ರಿ ಪರವಾಗಿ ತುಂಬು ಹೃದಯದ ಎಲ್ಲರ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಸಣ್ಣದೊಂದು ಸನ್ಮಾನವನ್ನು ಮಾಡಬೇಕು ಅಂದ್ರೆ ವಿನಂತಿ.
ಅದರಾದಂತಹ ನಮ್ಮ ಪ್ರೀತಿಯವರಾದಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ನಮ್ಮ ಈ ದಿನದ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. JCI ಮಂಗಳ ಗಂಗೋತ್ರಿ ಕೋಣಾಜೆ ಇದರ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಆತ್ಮೀಯರು JC ಫ್ರಾನ್ಸಿಸ್ ಕುಟಿನ್ನು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಈ ಆಶ್ರಮದ ಪುಟಾಣಿ ಮಕ್ಕಳೇ ಮತ್ತು JCI ಸದಸ್ಯ ಬಂಧುಗಳೇ, ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳೇ, ಮಕ್ಕಳ ದಿನಾಚರಣೆಯ ಸಂದರ್ಭ ಆಶ್ರಮದ ಆ ಮುದ್ದು ಮಕ್ಕಳ ಮುಂದೆ ಒಂದು JCIಯ ಸನ್ಮಾನ ನಿಜವಾಗಿ ದೇವರ ಮುಂದೆ ಸಿಕ್ಕಿದ ಸನ್ಮಾನದ ಹಾಗೆ ಅನ್ನಿಸಿತು. ಆ ಮಕ್ಕಳಿಗೆ ಏನು ಅರ್ಥ ಗೊತ್ತಿದೆಯೋ ಗೊತ್ತಿಲ್ವ, ಆದರೆ ಅವರು ಆನಂದಿಸ್ತಾ ಇದ್ದಾರೆ. ಯಾಕೆಂದರೆ ಅವರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ತ್ಯಾಗಮ್ಮ ಶ್ರೀ ಹೇಳಿದ ಹಾಗೆ ಅವರಿಗೆ ಒಂದಷ್ಟು ಮನೋರಂಜನೆಯ ಕಾರ್ಯಕ್ರಮಗಳು ನಡೆಯಿತು. ಇದು ಒಂದು ಮನೋರಂಜನೆಯ ಕಾರ್ಯಕ್ರಮದ ಭಾಗವಾಗಿ ಅವರು ಸ್ವೀಕರಿಸ್ತಾ ಇದ್ದಾರೆ. ಆದರೆ JCI ಮಂಗಳ ಗಂಗೋತ್ರಿ ನಾನು ಕಳೆದ ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೇನೆ. ನಮ್ಮ ತ್ಯಾಗಮ್ಮ ಅವರು ಸ್ಥಾಪಕ ಅಧ್ಯಕ್ಷರಾಗಿ ಅದನ್ನು ಮರುಸ್ಥಾಪನೆ ಅಂದರೆ ಒಮ್ಮೆ ಆದದ್ದು ಮತ್ತೆ ಪುನಃ ಅದನ್ನು ಅವರು ಮರುಸ್ಥಾಪನೆ ಮಾಡಿಕೊಂಡು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈಗಲೂ ಅದರ ಬೆನ್ನ ಹಿಂದೆ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಅಧ್ಯಕ್ಷರು ಬಂದು ಹೋದರು. ಈಗ 2 ವರ್ಷಗಳಿಂದ ಫ್ರಾಂಕಿ ಅವರು ನಮ್ಮ ಆತ್ಮೀಯರು ಅಧ್ಯಕ್ಷರಾಗಿ ನಿರಂತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಹೇಳಲಿಕ್ಕೆ ಹೋದರೆ ತುಂಬ ಇದೆ. ಕೊರೋನಾ ಸಂದರ್ಭದಲ್ಲಿ ನಿತ್ಯ ಸಂಕಷ್ಟದಲ್ಲಿ ಇರುವವರಿಗೆ ಅನ್ನ, ಆಹಾರ, ದವಸ ಧಾನ್ಯಗಳು, ಕಷ್ಟದಲ್ಲಿರುವವರಿಗೆ ಅದರ ಬಗ್ಗೆ ಸಹಾಯ, ಅದರ ಜೊತೆಗೆ JCIಯ ಕಾರ್ಯಕ್ರಮಗಳು, ತರಬೇತಿ ಕಾರ್ಯಕ್ರಮಗಳು, ಸಮಾಜಕ್ಕೆ ಮಾರ್ಗದರ್ಶನ ಕೊಡುವ ಕಾರ್ಯಕ್ರಮಗಳು, ಶಿಕ್ಷಕರನ್ನು ಗೌರವಿಸುವಂತಹ ಕಾರ್ಯಕ್ರಮಗಳು, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ಸಾಮಾಜಿಕ ಚಿಂತನೆಯ ವ್ಯಕ್ತಿಯಾಗಿ JCIಯ ಸಮಾಜ ಸೇವೆಯ ಭಾಗವಾಗಿ ಸಮಾಜದಲ್ಲಿ ಅರ್ಹರನ್ನು ಗುರುತಿಸುವಂತಹ ಕಾಲಕಾಲಕ್ಕೆ ಮಾಡಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಅಂಗವಾಗಿ ಇವತ್ತು ನನಗೂ ಒಂದು ಸನ್ಮಾನವನ್ನು ಕೊಟ್ಟರು ಅಂತ ನಾನು ಭಾವಿಸಿಕೊಳ್ತೇನೆ. ಖಂಡಿತವಾಗಿ ಈ ಸನ್ಮಾನಕ್ಕೆ ಅವರಿಗೆ ನಾನು ಆಭಾರಿಯಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಫ್ರಾಂಕಿ ಅವರಿಗೆ ಮತ್ತು ಅವರೆಲ್ಲ JCI ಕೋಣಾಜೆಯ ಮಂಗಳ ಗಂಗೋತ್ರಿ ಸದಸ್ಯ ಬಂಧುಗಳಿಗೆ. ಸಮಾಜದಲ್ಲಿ ನಾವು ಹೆಜ್ಜೆ ಇಡುತ್ತಾ ಹೋದ ಹಾಗೆ ಹೆಜ್ಜೆಗಳು ಮುಂದುವರಿಯುತ್ತವೆ. ಆದರೆ ಮುಂದುವರಿತಾ ಹೋದ ಹಾಗೆ ಅದಕ್ಕೊಂದು ಅವಲೋಕನದ ಅವಧಿ ಅಂತ ಇರ್ತದೆ. ಸಿಂಹಾವಲೋಕನ ಅಂತ ಹೇಳ್ತೇವೆ ನಾವು. ತಾನು ನಡೆದ ದಾರಿಯಲ್ಲಿ ತಾನು ಎಷ್ಟು ದೀರ್ಘ ನಡೆದಿದ್ದೇನೆ, ಎಷ್ಟು ಹಾದಿಯನ್ನು ನಡೆದಿದ್ದೇನೆ ಅಂತ ಹೇಳಿ ಸಿಂಹ ಒಮ್ಮೆ ಹಿಂದೆ ತಿರುಗಿ ನೋಡುತ್ತದೆ ಅಂತೆ. ಅದಕ್ಕೆ ಸಿಂಹಾವಲೋಕನ ಅಂತ ಹೇಳ್ತೇವೆ. ಹಾಗೆಯೇ ಪಕ್ಷಿ ನೋಟ, ಎತ್ತರದಲ್ಲಿ ಹಾರುವಂತಹ ಪಕ್ಷಿ ಆ ಎತ್ತರದಿಂದ ಕೆಳಗೆ ನೋಡುವಾಗ ಅದಕ್ಕೆ ಒಂದು ಒಳ್ಳೆಯ ಭೂಮಿಯ ನೋಟ ಕಾಣ್ತದೆ, ಅದಕ್ಕೆ ಪಕ್ಷಿ ನೋಟ ಅಂತ ಹೇಳ್ತೇವೆ ನಾವು. ಹೀಗೆ ಇದು ಒಂದು ನಮಗೆ ಅವಲೋಕನದ ಸಮಯ, ಪಕ್ಷಿ ನೋಟವಾಗಿ ನೋಡಿಕೊಳ್ಳುವ ಸಮಯ. ನಾವೆಷ್ಟು ಸಾಧನೆ ಮಾಡಿದ್ದೇವೆ ಅದು ಈ ಪ್ರಶಸ್ತಿಗೆ ಅರ್ಹರೋ ಅಲ್ವೋ ಅದು ಬೇರೆ ವಿಷಯ. ಆದರೆ ಪ್ರಶಸ್ತಿ ಅರಸಿಕೊಂಡು ಬಂದಿದೆ, ಅದಕ್ಕಾಗಿ ಒಂದು ರೀತಿಯ ಸಂತೃಪ್ತಿ ಇದೆ. ನಾವಾಗಿ ಯಾರ ಹತ್ರ ಕೇಳದಿದ್ದರೂ ಅದನ್ನು ನಮಗೆ ಕೊಟ್ಟಿದ್ದಾರೆ ಎನ್ನುವುದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಇದಕ್ಕೆ ನನ್ನನ್ನು ಶಿಫಾರಸು ಮಾಡಿದಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಾನು ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದಕ್ಕಾಗಿ ನನ್ನವರು ಕೂಡ, ನನ್ನೊಟ್ಟಿಗೆ ಇರುವವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ. ಇಲ್ಲಿ ಎದುರಿನಲ್ಲಿದ್ದಾರೆ ಮತ್ತು ಅದರ ಹಿಂದೆ ಕೆಲವರಿದ್ದಾರೆ, ಅವರೆಲ್ಲ ಶ್ರಮ ಪಟ್ಟಿದ್ದಾರೆ. ಹಾಗಾಗಿ ಈ ಪ್ರಶಸ್ತಿಗೆ ಇದು ಎಲ್ಲ ನನ್ನ ಉಳ್ಳಾಲದ ಮಾಧ್ಯಮದ ಬಂಧುಗಳಿಗೆ ಸಂದ ಪ್ರಶಸ್ತಿ ಅಂತ ಹೇಳಿಕೊಳ್ತಾ, ಯಾವೆಲ್ಲ ಸೌಹಾರ್ದ ಸಂಗಮದ ಕಾರ್ಯಕ್ರಮಗಳು ಅಂತ ಈಗ ಉಲ್ಲೇಖ ಮಾಡಿದರು, ಅದು ಆರಂಭ ಮಾಡುವಾಗ ಕೇವಲ ನಾವು ಒಂದು ನಾಂದಿಯಾಗಿದ್ದೆವು, ಒಂದು ಕಾರಣ ಆಗಿದ್ದೆವು. ಅದು ಈಗ ಹೊಸಕುರಲ್ ಬಳಗದ ನೇತೃತ್ವದಲ್ಲಿ ಎಲ್ಲರ ಸಹಕಾರದಲ್ಲಿ ಬಹಳ ಒಳ್ಳೆಯ ರೀತಿಯಾಗಿ ನಡೀತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ಹೇಳೋದಿದ್ದರೆ, ಕಳೆದ 2-3 ವರ್ಷಗಳಿಂದ ನಾವು ದೀಪಾವಳಿಯ ಸಂದರ್ಭದಲ್ಲಿ ನಡೆಸುವಂತಹ, ಮೊನ್ನೆ ಯಕ್ಷಗಾನ ತಾಳಮದ್ದಲೆ ನಡೆಸಿದೆವು. ಅದಕ್ಕೆ ನಮ್ಮ JCIಯ ಫ್ರಾಂಕಿಯವರು ಮತ್ತು JCI ಬಳಗದವರು ಪ್ರಾಯೋಜಕತ್ವವನ್ನು ಕೊಟ್ಟರು. ಕಳೆದ ವರ್ಷ ಹರಿಕಥೆಯನ್ನು ನಡೆಸುವಾಗ, ಅದರ ಹಿಂದಿನ ವರ್ಷ ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವಾಗ ನಿರಂತರ 3 ವರ್ಷಗಳಿಂದ ಅದಕ್ಕೆ ನಾವು ಕೇಳಿದ ಕೂಡಲೇ ಆಯಿತು ಅಂತ ಒಪ್ಪಿಕೊಂಡು ಸಹಕಾರ ಕೊಡ್ತಾ ಇದ್ದಾರೆ. ಇಂತಹ ಸಹಕಾರ ಸಿಕ್ಕಿದ್ರಿಂದಲೇ ನಿರಂತರವಾಗಿ ಈಗ 9 ವರ್ಷದಿಂದ ಸೌಹಾರ್ದ ಸಂಗಮಗಳು
ಹೊಸಕುರಲ್ ಬಳಗದ ನೇತೃತ್ವದಲ್ಲಿ 3 ಸೌಹಾರ್ದ ಅಂದರೆ ಸರಿಸುಮಾರು 9 × 3 ಅಂತ ಹೇಳಿದರೆ 27. ಅದರ ಜೊತೆಗೆ ಈಗ ಬೇರೆ ಯಾರೇ ಸೌಹಾರ್ದ ಸಂಗಮಗಳನ್ನು ಮಾಡೋದಿದ್ರು, ಸೌಹಾರ್ದ ಕೂಟಗಳನ್ನು ಮಾಡೋದಿದ್ರು, ನಮ್ಮನ್ನು ಹೊಸಕುರಲ್ ಬಳಗವನ್ನು ಒಂದು ಸೇರಿಸಿಕೊಳ್ತಾರಂತ ಹೇಳಿಕೊಳ್ಳಿಕ್ಕೆ ಇದು ಒಂದು ರೀತಿಯಲ್ಲಿ ಕಾರಣ ಆಗುತ್ತದೆ. ನಮ್ಮನ್ನು ಆ ರೀತಿಯಾಗಿ ಸಮಾಜ ಗುರುತಿಸಿದ್ದಾರೆ. ಸಮಾಜ ನಮ್ಮ ಕೆಲಸವನ್ನು ಗುರುತಿಸ್ತದೆ ಅಂತ ಹೇಳುವಾಗ ನಮಗೂ ಒಂದಷ್ಟು ಜವಾಬ್ದಾರಿ ಬರ್ತದೆ, ಒಂದಷ್ಟು ಹೊಣೆಗಾರಿಕೆ ಇದೆ. ಆ ಎಚ್ಚರಿಕೆಯಲ್ಲಿ ಆ ರೀತಿಯ ಕರ್ತವ್ಯವನ್ನು ಮಾಡಿಕೊಳ್ತಾ ಯಾವ ಪ್ರಶಸ್ತಿ ಸಂದಿದೋ ಅದನ್ನು ಸಮಾಜಕ್ಕೆ ಅರ್ಪಿಸ್ತಾ, ಸಮಾಜದ ಋಣ ನಮ್ಮ ಮೇಲಿದೆ, ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಋಣ ಇದೆ. ನಮಗೆ ಮಾತೃ ಋಣ, ತಂದೆಯ ಋಣ, ಗುರು ಹಿರಿಯರ ಋಣ, ಸಮಾಜದ ಋಣವೂ ಇದೆ. ನಮ್ಮ ಕರ್ತವ್ಯದಲ್ಲಿ ಕೇವಲ ನಾವು ನನ್ನದು ಅಂತ ಎಣಿಸಿಕೊಳ್ಳದೆ ಸಮಾಜದ ಋಣವನ್ನು ತೀರಿಸುವಂತಹ ಒಂದಷ್ಟು ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಒಂದು ಹೆಚ್ಚಿನ ರೀತಿಯಲ್ಲಿ ಈ ರೀತಿಯ ಪ್ರೋತ್ಸಾಹ ಸಿಕ್ಕಿದೆ ಅಂತ ಭಾವಿಸಿಕೊಳ್ಳುತ್ತಾ, ಈ ಒಂದು ಪ್ರೋತ್ಸಾಹಕ್ಕೆ ಬೆನ್ನೆಲುಬಾಗಿ ಈ ರೀತಿಯಾಗಿ ಕರೆದು ಗುರುತಿಸಿದಾಗ ಅದಕ್ಕೆ ಇನ್ನಷ್ಟು ಸ್ವಲ್ಪ ಬೆಂಬಲ ಬರ್ತದೆ, ಸ್ವಲ್ಪ ತೃಪ್ತಿ ಅಂತ ಅನ್ನಿಸ್ತದೆ. ಹೀಗಾಗಿ ನನ್ನನ್ನು ಕರೆದು ಇವತ್ತು ಸನ್ಮಾನಿಸಿದಂತಹ JCI ಮಂಗಳ ಗಂಗೋತ್ರಿ ಕೋಣಾಜೆ ಇದರ ಅಧ್ಯಕ್ಷರು ಮತ್ತು ಎಲ್ಲ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಹೊಸಕುರಲ್ ಬಳಗದ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ನಿರಂತರವಾಗಿ ಇರಲಿ ಎಂದು ಕೇಳಿಕೊಳ್ಳುತ್ತಾ, ಪುಟಾಣಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ವಸ್ತುಗಳನ್ನು ನಮ್ಮ ಈ ಆಶ್ರಮಕ್ಕೆ ನಾವು ತಂದಂಥ ವಸ್ತುಗಳನ್ನು ನೀಡುವಿಕೆ ಎಲ್ಲ ಮೆರ್ಸಿ ಫ್ರೆಂಡ್ನ ಸದಸ್ಯರು ಸಾಂಕೇತಿಕವಾಗಿ ನಮ್ಮ ಸಿಸ್ಟರ್ ಲೂಸಿಯಾನಾ ಇವರಿಗೆ ಪುಟಾಣಿ ಮಕ್ಕಳಲ್ಲಿ ಹಸ್ತಾಂತರಿಸಬೇಕಾಗಿ ದಯವಿಟ್ಟು ಒಂದು ಹುಡುಗಿ ಮತ್ತು ಒಂದು ಹುಡುಗ, ಒಂದು 2 ಹುಡುಗಿಯರು ಮುಂದೆ ಬನ್ನಿ. ಮೊದಲು 2 ಹುಡುಗಿಯರು. ಅದೇ ರೀತಿ ನಮ್ಮ JCIನ ಸದಸ್ಯರು ಕೂಡ ಮುಂದೆ ಬರಬೇಕು. ಈ ವಸ್ತುಗಳನ್ನು ನಿಮ್ಮಿಂದ ನಮ್ಮ ಆಶ್ರಮದ ಸಂಚಾಲಕರಿಗೆ ಹಸ್ತಾಂತರಿಸಬೇಕಾಗಿ ಸಾಂಕೇತಿಕವಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನನ್ನ ನಮಸ್ತೆಗಳು. ನೀವು ನಮ್ಮ ಜೊತೆ ಬಂದು ನಮಗೆ ಆಟ ಆಡಿಸಿ ಗೆದ್ದವರಿಗೆ ಬಹುಮಾನ ಕೊಟ್ಟು ನಮಗೆ ಸಂತೋಷವನ್ನು ಪಡಿಸಿದ್ದೀರಿ. ವಸ್ತುಗಳನ್ನು ಕೊಟ್ಟು ನಮಗೆ ನೀಡಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮಗೋಸ್ಕರ ಮತ್ತು ನಿಮ್ಮ ಕುಟುಂಬದವರಿಗೋಸ್ಕರ ನಮ್ಮ ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ಸುಖವಾಗಲಿ. ಥ್ಯಾಂಕ್ ಯು.
ಎಲ್ಲ ಕಡೆ ಮಕ್ಕಳಿರುವ ಕಡೆಗಳಲ್ಲಿ ಸಂಭ್ರಮ. ಅದೇ ಪ್ರಕಾರ ಇವತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದ ಅಭಿಮಾನಿಗಳೇ, JCI ಮಂಗಳ ಗಂಗೋತ್ರಿ ವತಿಯಿಂದ ಹಾಗೂ ಮರ್ಸಿ ಫ್ರೆಂಡ್ಸ್ ಅವರ ವತಿಯಿಂದ ಜಂಟಿ ಇದರಲ್ಲಿ ಇವತ್ತು ಈ ಮಕ್ಕಳ ಜೊತೆಗೆ ಬಂದು ಮಕ್ಕಳ ದಿನವನ್ನು ಆಚರಿಸಲು ಅವರು ಒಗ್ಗೂಟರಾಗಿ ಬಂದು ಇಲ್ಲಿ ಆಚರಿಸಿದ್ದಾರೆ. ಮಕ್ಕಳಿಗೆ ಸಂತೋಷವನ್ನು ನೀಡಿದ್ದಾರೆ. ಅವರ ಶ್ರಮವು ಖಂಡಿತವಾಗಿ ಶ್ಲಾಘನೀಯವಾದದ್ದು. ಎಲ್ಲರನ್ನೂ ಇವತ್ತು ರವಿವಾರ ವಿಶ್ರಾಂತಿ ಪಡೆಯುವ ದಿವಸ ಎಲ್ಲರಿಗೂ, ಆದರೂ ಎಲ್ಲರನ್ನೂ ಒಗ್ಗೂಟುಗೂಡಿಸಿ ಇಲ್ಲಿ ಬಂದು ಅವರ ಸಂತೋಷ ಇಮ್ಮಡಿಗೊಳಿಸಿದ್ದಾರೆ. ಹಾಗೂ ನಮಗೆ ಬೇಕಾದ ಅಂದರೆ ಮಕ್ಕಳಿಗೆ ಉಪಯುಕ್ತವಾದ ಹಲವು ವಸ್ತುಗಳನ್ನು ಅವರು ನೀಡಿ ನಮಗೆ ಸಂತೋಷ ನೀಡಿದ್ದಾರೆ ಹಾಗೂ ಅದು ಉಪಯೋಗವಾಗುವಂತೆ ಅದನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ಸಂಸ್ಥೆಯ ಪರವಾಗಿ, ಮಕ್ಕಳ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿಯ ಪರವಾಗಿ ನಾನು ಧನ್ಯವಾದಗಳು ಸಮರ್ಪಿಸುತ್ತೇನೆ. ಹಾಗೂ ಅವರು ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳು ಎಲ್ಲವೂ ಸುಗಮವಾಗಿ ನೆರವೇರಲಿಸಲಿ ಎಂದು ಆ ಭಗವಂತನು ಅವರಿಗೆ ಕೈ ತುಂಬ ಕೊಟ್ಟು ಮುನ್ನಡೆಸಲಿ ಎಂದು ನಮ್ಮ ಪ್ರಾರ್ಥನೆಯಾಗಿದೆ. ಹಾಗೂ ಇಲ್ಲಿದ್ದ ಎಲ್ಲರಿಗೂ ನಮ್ಮ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಗದೊಮ್ಮೆ ನಿಮಗೆ ನಮ್ಮ ಶುಭವನ್ನು ಕೋರುತ್ತೇನೆ. ಕಾಣಿಕೆಯನ್ನು ತಮಗೆ ಆಶ್ರಮಕ್ಕೆ ನೀಡಿದ್ದೇವೆ. ಅದನ್ನು ಗೌರವಪೂರ್ವಕವಾಗಿ ಮಕ್ಕಳಿಂದ ಸ್ವೀಕರಿಸಿದ್ದೀರಿ. ಅದೇ ರೀತಿ ಈ ದಿನದ ನಮ್ಮ ವಲಯ ಮಂಡಳಿಯ ಸದಸ್ಯರಾದಂತಹ ಭಾಷಾ ಸಾಂಬಾರ್ ಇವರು ಅವರ ಅನಿಸಿಕೆ ಒಂದೆರಡು ಮಾತಾಡಬೇಕಾಗಿ ಈ ಸಂದರ್ಭದಲ್ಲಿ ಅವರ ವಿನಂತಿ ಮಾಡ್ತಾ ಇದ್ದಾರೆ. ಮಂಗಳ ಗಂಗೋತ್ರಿ ಕೊಣಾಜೆ ಈ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಇದೀಗ ತಾನೇ ಉದ್ಘಾಟನೆ ಮಾಡಿರ್ತಕ್ಕಂಥ ವಲಯದ ಕಾರ್ಯಕ್ರಮ ವಿಭಾಗದ ನಿರ್ದೇಶಕರು ಹಾಗೂ ಈ ವರ್ಷದ ಮಾನ್ಯ ZP ಅವರ ಅವರ ಜೊತೆ ಸಂಪೂರ್ಣ ಸಹಕಾರವನ್ನು ನೀಡಿ ಇಡೀ ಝೋನನ್ನು ಒಂದು ಉತ್ತಮ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಸೆನೆಟರ್ ಅಬ್ದುಲ್ ಜಬ್ಬಾರ್ ಸರ್ ಅವರೇ ಹಾಗೂ ಈ ಘಟಕದ ಅಧ್ಯಕ್ಷರು, ಬಹಳಷ್ಟು ಕಾರ್ಯಕ್ರಮವನ್ನು ನಿರ್ವಹಿಸಿರ್ತಕ್ಕಂಥ JC ಫ್ರಾಂಕಿ ಪುಟಿನ್ ಅವರೇ ಹಾಗೂ ನಮ್ಮೆಲ್ಲ ಈ ಕಾರ್ಯಕ್ರಮಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ, ಈ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಲಿಕ್ಕೆ ನಮಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಈ ಆಶ್ರಮದ ಸಿಸ್ಟರ್ ಅವರೇ ಹಾಗೂ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ತ್ಯಾಗಂರವರೇ ಹಾಗೂ ಕಾರ್ಯಕ್ರಮ ನಿರ್ದೇಶಕರಾಗಿರ್ತಕ್ಕಂಥ ಪ್ರೀತಮ್ಮ ಅವರೇ, ಪ್ರತಿಮಾ ಹೆಬ್ಬಾರ್ ಅವರೇ, ಪವಿತ್ರ ಗಣೇಶ್ ಅವರೇ, ಹಾಗೆ ಇವತ್ತು ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿದ್ಯಾಧರ್ ಶೆಟ್ರೆ ಹಾಗೂ ಮೆರ್ಸಿ ಫ್ರೆಂಡ್ಸ್ನ ಅಧ್ಯಕ್ಷರೇ, ಭಾಳಷ್ಟು ಉತ್ತಮವಾದಂಥ ಕಾರ್ಯಕ್ರಮ. ಈಗಾಗಲೇ ಮಕ್ಕಳು ಭಾಳಷ್ಟು ಖುಷಿಯನ್ನು ಪಡ್ಕೊಂಡ್ರು. ಮಕ್ಕಳ ದಿನಾಚರಣೆಯ ಈ ದಿವಸ ಉತ್ತಮವಾಗಿ ನಾನು ಈ ಸಂಸ್ಥೆಗೆ ಮುಂಚೆಯೇ ಭೇಟಿ ಕೊಟ್ಟಿದ್ದೇನೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಕೆಲವೊಂದು ಮಾಹಿತಿಯನ್ನು ಕೂಡ ಮುಂಚೆ ಹಲವಾರು ವರ್ಷಗಳ ಮುಂಚೆ DC ಆಫೀಸಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟಿರ್ತೇನೆ. ಭಾಳಷ್ಟು ಉತ್ತಮವಾದಂಥ ಒಂದು ಸಂಸ್ಥೆಯು ಕೂಡ ಎಲ್ಲ ವರ್ಗದ ಜನರು ಉತ್ತಮ ರೀತಿಯಲ್ಲಿ ಅವರನ್ನು ನೋಡಿಕೊಂಡು ಅವರಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಅವರ ಪ್ರತಿಯೊಂದು ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಉತ್ತಮವಾದಂಥ ಸಂಸ್ಥೆ. ಈ ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ಯಾವ ರೀತಿ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಿಗೆ ಅವನನ್ನು ಒಂದು ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯನ್ನಾಗಿ ಗುರುತಿಸ್ತಕ್ಕಂಥ ಈ ಸಂಸ್ಥೆ ಇನ್ನೂ ಮುಂದಕ್ಕೂ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಒಂದೆರಡು ಮಾತುಗಳನ್ನು ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಈ ಸಂಸ್ಥೆಯ ಸಿಸ್ಟರ್ನವರಿಗೂ ವಂದಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್ ಜೈ ಕನ್ನಡ. JC ರೇಟ್ ವಿಭಾಗದಲ್ಲಿ ಒಂದು ನನ್ನ ತಾಯಿ
ನನ್ನ ತಾಯಿ ಅಂತ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರು. ಇದರಲ್ಲಿ ಸಾಧಾರಣ 100 ಜನ ಸ್ಪರ್ಧಿಗಳಲ್ಲಿ ನಮ್ಮ JC ಮಂಗಳ ಗಂಗೋತ್ರಿಯ ಕಾರ್ಯದರ್ಶಿಯವರು 8ನೇ ಸ್ಥಾನವನ್ನು ಪಡೆದು ನಮ್ಮ JC ಮಂಗಳ ಗಂಗೋತ್ರಿ ಕೀರ್ತಿ ಅಂತಂದಿದ್ದಾರೆ. ಮೊನ್ನೆ ತಾನೇ ಈ ಪ್ರಮಾಣ ಪತ್ರವನ್ನು ಅವ್ರಿಗೆ ನೀಡಿದರು. ಈ ದಿನ ಅವರಿಗೆ ಈ ಸಭೆಯಲ್ಲಿ ನಾನು ನೀಡಿ ಅವರಿಗೆ ಈ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇನೆ. ಈಗಾಗಲೇ ಅವರ ಪರಿಚಯವನ್ನು ನಾವು ಮಾಡಿದ್ದೇವೆ. ನಮ್ಮ ಈ ದಿನದ ಕಾರ್ಯಕ್ರಮದ ತರಬೇತುದಾರರಾದಂತಹ JC ಸೆನೆಟರ್ ಅಬ್ದುಲ್ ಜಬ್ಬಾರ್ ಸಾಬ್ ಇವರನ್ನು JC ಮಂಗಳ ಗಂಗೋತ್ರಿ ವತಿಯಿಂದ ಒಂದು ಚಿಕ್ಕ ಸನ್ಮಾನಿಸುವ ಕಾರ್ಯಕ್ರಮ. ಸರ್, ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹೀಗೆ ಹಲವಾರು ಸಲ ಬಂದರು, ಭೇಟಿ ಕೊಟ್ಟಿದ್ದರು. ಆದರೂ ನಮಗೆ ಈ ದಿನ ತರಬೇತಿಯನ್ನು ನೀಡಿ ಈ JC ಮಂಗಳ ಗಂಗೋತ್ರಿಯನ್ನು ಉತ್ತಮ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ಗುರುತಿಸುವ ಹಾಗೆ ನನಗೆ ಸಹಕಾರ ನೀಡಿದ್ದಾರೆ. ನನ್ನ ಪ್ರತಿಯೊಂದು ವಿಷಯದಲ್ಲೂ ಕೂಡ ನನ್ನನ್ನು ಹುರಿದುಂಬಿಸಿ ಪ್ರತಿಯೊಂದು ತಪ್ಪಿದ್ದಲ್ಲಿ ತಿದ್ದಿಸಿ ನನ್ನ ಘಟಕವನ್ನು ಮುನ್ನಡೆಸಲಿಕ್ಕೆ ನನಗೆ ಸಾಥ್ ನೀಡಿದ್ದಾರೆ. ಈ ಮಂಗಳ ಗಂಗೋತ್ರಿಯವಾಗಿ ಒಂದು ಚಿಕ್ಕ ಸನ್ಮಾನವನ್ನು ನಾವೆಲ್ಲರ ಸದಸ್ಯರ ಪರವಾಗಿ ತಮಗೆ ಮಾಡಲಿಕ್ಕಿದ್ದೇವೆ. ಈ ಪ್ರೀತಿಪೂರ್ವಕ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ನೀಡಿದ್ದಾರೆ. ಅವರನ್ನು ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಗುರುತಿಸುವಿಕೆಯನ್ನು ಮಾಡಲಿಕ್ಕಿದ್ದೇವೆ. ದಯವಿಟ್ಟು JC ಲವಿನ ದಾಂತಿ ಅವರು ಮುಂದೆ ಬಂದು ಈ ಗುರುತಿಸುವಿಕೆಯನ್ನು ಸ್ವೀಕರಿಸಬೇಕಾಗಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೊಣಾಜೆ ಹಾಗೂ ಮೆರ್ಸಿ ಫ್ರೆಂಡ್ಸ್ ಅಸೇಗೋಳಿ ಇವರ ಸಹಯೋಗದೊಂದಿಗೆ ಇವತ್ತು ನಡೆದಿರುವಂತಹ ಚಿಲ್ಡ್ರನ್ಸ್ ಡೇ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಇಲ್ಲಿ ಮುಂದೆ ಇರುವಂಥ ನನ್ನ ನೆಚ್ಚಿನ ಮಕ್ಕಳು, ನಮ್ಮ ಪಾನೀರ್ ಚರ್ಚಿನ ಎಲ್ಲ ಮಕ್ಕಳು ಇವರ ಜೀವನವನ್ನು ನೋಡ್ತಾ ಇರ್ತೀವಿ. ಇವರನ್ನು ಒಳ್ಳೆಯ ಮಕ್ಕಳು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಮುಂದೆ ಇರ್ತಾರೆ. ಚರ್ಚಿನ ಯಾವುದೇ ವಿಷಯದಲ್ಲಿ ಆದರೂ ಮುಂದೆ, ಇಲ್ಲಿ ಶಾಲೆಯಲ್ಲಿ ಕೂಡ ಕಲಿಯುಗಲ್ಲಿ ಮುಂದೆ ಇದ್ದಾರೆ. ಇಲ್ಲಿ ನೀವು ಸುತ್ತಮುತ್ತಲು ಹೂತೋಟಗಳನ್ನು ನೋಡ್ತಿರ್ಬೋದು. ಎಲ್ಲ ಇವರೇ ಹೂತೋಟವನ್ನು ನೋಡ್ತಿರೋದು. ನಮ್ಮ ಸಿಸ್ಟರ್ನವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಎರಡು ಮಾತಾಡಲಿಕ್ಕೆ ಹೇಳಿದ್ರು, ನನಗೆ ಗೊತ್ತಿಲ್ಲ ಏನು ಮಾತಾಡೋದು ಅಂತ. ನನಗೆ ಅವಕಾಶ ಕೊಟ್ಟ ಸರ್, ನಿಮಗೂ ಧನ್ಯವಾದಗಳು. ಇವರಿಬ್ಬರ ಜೊತೆ ಸೇರಿಕೊಂಡು ನಾವು ಈ ಆಶ್ರಮದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿದ್ದಾರೆ JC ಸೆನೆಟರ್ ಜಬ್ಬಾರ್ ಸರ್, ಹಾಗೂ ನಮಗೆ ತರಬೇತು ನೀಡಲಿಕ್ಕೂ ಇದ್ದಾರೆ. ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ ನಮಗೆ ಅನುವು ಮಾಡಿಕೊಟ್ಟ ಇಲ್ಲಿಯ ನಿರ್ದೇಶಕರಿಗೂ ಹಾಗೂ ಇಲ್ಲಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ನಮ್ಮ ಜೊತೆಗೂಡಿ ನಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದಂಥ ಮೆಸ್ಸಿ ಫ್ರೆಂಡ್ಸ್ನ ಅಧ್ಯಕ್ಷರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಲಯ ಮಂಡಳಿಯ ಸದಸ್ಯರಾದ JC ಭಾಷಾ ಸಾಮರ್ಥೋಟ. ಇವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮ ಅದ್ಭುತ ಯಶಸ್ಸಿನತ್ತ ಸಾಗುವಲ್ಲಿ ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಪುರಸ್ಕೃತರಾದ
ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರು ನಮ್ಮ ಪ್ರೀತಿಯ ಒಂದು ಸನ್ಮಾನವನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿದ್ದಾರೆ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೂ ಮಕ್ಕಳಿಗೂ ಹಿತನುಡಿಗಳನ್ನು ನೀಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಥಾಪಕಾಧ್ಯಕ್ಷರು ಶ್ರೀಯುತ JC ತ್ಯಾಗಂ ಸರ್, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ನಿಕಟಪೂರ್ವ ಅಧ್ಯಕ್ಷರು JC ಪವಿತ್ರ ಗಣೇಶ್ ಇವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇವತ್ತಿನ ಸ್ಪರ್ಧೆಗಳನ್ನು ನಡೆಸುವಲ್ಲಿ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದ ಇಂದಿನ ಈ ಮಕ್ಕಳ ದಿನಾಚರಣಾ ಕಾರ್ಯಕ್ರಮದ ನಿರ್ದೇಶಕರಾದ ಪ್ರೀತಮ್ ನೋರೋನಾ ಸರ್ ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಹುಮಾನ ವಿತರಣೆಗಳನ್ನು ಮತ್ತು ಆಶ್ರಮಕ್ಕೆ ಬೇಕಾದಂತಹ ಒಂದು ಸಾಮಾನು ಸಲಕರಣೆಗಳು ನೀಡಿದ್ದಾರೆ. ಎಲ್ಲ ಮಹಾದಾನಿಗಳನ್ನು ಸ್ಮರಿಸುತ್ತಾ ಮತ್ತು ಇಂದಿನ ಬಹುಮಾನ ವಿತರಣೆಯನ್ನು ನಮ್ಮ JC ಸದಸ್ಯರಾದ ಶ್ರೀಯುತ ಹರೀಶ್ ಸರ್ ಇವರು ನೀಡಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ನಮ್ಮ JC ಮಂಗಳ ಗಂಗೋತ್ರಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಲ್ಲಿ ನಮ್ಮ ಅಧ್ಯಕ್ಷರು ಮುಖ್ಯ ಕಾರಣರು. ಯಾಕಂತ ಹೇಳಿದರೆ ಪ್ರಾರ್ಥ ಸ್ಮರಣೀಯರು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಈ JCI ಮಂಗಳ ಗಂಗೋತ್ರಿ ಗುರುತಿಸುವಲ್ಲಿ ಸಫಲರಾಗಿದ್ದಾರೆ. ಅವರ ಜೊತೆಗೆ ನಾವು ಸಹ ನಮ್ಮ ಎಲ್ಲ ಸದಸ್ಯರು ಒಟ್ಟಿಗಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ನಮ್ಮ ಅಧ್ಯಕ್ಷರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ JCIನ ಎಲ್ಲ ಪೂರ್ವಾಧ್ಯಕ್ಷರು, ಸಲಹೆಗಾರರು, ಆನಂತರ ಸದಸ್ಯರು ಎಲ್ಲರಿಗೂ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಮಾಧ್ಯಮ ಮಿತ್ರರು ತಾವಿಲ್ಲದಿದ್ದರೆ ನಮ್ಮ ಕಾರ್ಯಕ್ರಮವು ಎಲ್ಲ ಕಡೆಗೆ ಪಸರಿಸುವಲ್ಲಿ ಹಾಗೂ ಮತ್ತೊಬ್ಬರಿಗೆ ಪ್ರೇರಣೆ ಆಗುವಲ್ಲಿ ನಿಮ್ಮ ಒಂದು ತುಂಬ ಶ್ರಮ ಇದೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಬಂದದಲ್ಲಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ JCಯೇತರ ಬಂಧುಗಳಿಗೂ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕಾರಣರಾದ ನಮ್ಮ ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.